ಉಡುಪಿ ಕುಂದಾಪುರ ವಿಧಾನಸಭಾ ಕ್ಷೇತ್ರ ಇದೀಗ ಕುತೂಹಲದ ಕಣವಾಗಿ ಮಾರ್ಪಟ್ಟಿದೆ. ಪಕ್ಷೇತರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ 2 ತಿಂಗಳ ಹಿಂದಷ್ಟೇ ಬಿಜೆಪಿ ಸೇರಿಕೊಂಡಿದ್ದ ಹಾಲಾಡಿ ಶ್ರೀನಿವಾಸ ಶೆಟ್ಟರಿಗೆ ಟಿಕೆಟ್ ನೀಡಲು ತೀವ್ರ ವಿರೋಧ ವ್ಯಕ್ತವಾಗಿದೆ. ಹಾಲಾಡಿಯವರನ್ನು ಬಿಜೆಪಿ ಪಕ್ಷಕ್ಕೆ ಕರೆತಂದ ಹಿರಿಯ ರಾಜಕಾರಣಿ ಮಾಜಿ ಶಾಸಕ ಎಜಿ ಕೋಡ್ಗಿ ಅವರೇ ವಿರೋಧ ವ್ಯಕ್ತಪಡಿಸಿ ರಾಜ್ಯದ ಹಿರಿಯ ನಾಯಕರಿಗೆ ಪತ್ರ ಬರೆದಿದ್ದಾರೆ. ಇದರಿಂದಾಗಿ ರಾಜಕೀಯ ಗುರುವೊಬ್ಬರು ಶಿಷ್ಯ ಹಾಲಾಡಿ ನಡೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದಂತಾಗಿದೆ. ತಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಲು ಕಾರಣವಾಗಿದ್ದೇ ಹಾಲಾಡಿ ಶ್ರೀನಿವಾಸ ಶೆಟ್ಟಿಯವರು ತನ್ನ ಮೇಲೆ ಹಲವು ಅಪವಾದಗಳನ್ನು ಹೊರಿಸಿದ್ದರು. ಹಾಲಾಡಿಯವರಿಗೆ ಸಚಿವ ಸ್ಥಾನ ಕೈ ತಪ್ಪಿದಾಗ ಹಾಗೂ ಅವರ ಸಹೋದರ ಆತ್ಮಹತ್ಯೆ ಮಾಡಿಕೊಂಡಾಗ ತನ್ನನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಯಿತು. ಇದರಿಂದ ನನ್ನ ಗೌರವಕ್ಕೆ ಚ್ಯುತಿ ಬಂದಿದೆ ಹಾಗೂ ಸಾಕಷ್ಟು ನೋವಾಗಿದೆ. ಆದ್ದರಿಂದ ಹಾಲಾಡಿಯವರು ಚುನಾವಣೆಗೆ ನಿಂತರೆ ನಾನು ತಟಸ್ಥನಾಗುವೆ, ಬದಲಿಗೆ ಇನ್ಯಾರೇ ಪಕ್ಷದಲ್ಲಿ ಸ್ಪರ್ಧಿಸಿದರೆ ಬಿಜೆಪಿಯನ್ನು ಬೆಂಬಲಿಸುವೆ ಎಂದಿದ್ದಾರೆ. ಈಗಾಗಲೇ ಎಜಿ ಕೋಡ್ಗಿ ಅವರಿಗೆ ಕುಂದಾಪುರದ ಮೂಲ ಬಿಜೆಪಿ ಕಾರ್ಯಕರ್ತರು ಪತ್ರ ಬರೆದು ಹಾಲಾಡಿಯವರಿಗೆ ಟಿಕೆಟ್ ಕೊಡದಂತೆ ಉನ್ನತ ನಾಯಕರನ್ನು ಒತ್ತಾಯಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈ ಪತ್ರವನ್ನು ಎಜಿ ಕೋಡ್ಗಿ ಅವರು ರಾಜ್ಯದ ನಾಯಕರಿಗೂ ಕಳಿಸಿದ್ದಾರೆ. ನನಗೆ ಅವರು ಸೂಕ್ತ ಅಭ್ಯರ್ಥಿ ಅಂತ ನನ್ನ ಮನಸ್ಸಿಗೆ ಕಾಣುವುದಿಲ್ಲ. ಕಳೆದ ಸತಿ ಚುನಾವಣೆಗೆ ಒಂದು ಅಧಿಕಾರಕ್ಕೆ ಸಿಕ್ಕಲಿಲ್ಲ ಅಂದ ಕೂಡ ರಾಜೀನಾಮೆ ಕೊಟ್ಟರು. ನೆನಪಿರಬೇಕು ತಮಗೆ. ರಾಜೀನಾಮೆ ಕೊಟ್ಟರು ಯಾಕೆ? ಮಂತ್ರಿ ಪದ ಅವರಿಗೆ ತಪ್ಪಿ ಶ್ರೀನಿವಾಸ ಪೂಜಾರಿ ಸಿಕ್ಕಿದ್ರಿಂದ. ಅದಕ್ಕೆ ನಾನೇ ಅನ್ನುವಂಥ ಅಪವಾದಗಳು ಬರುವ ಹಾಗಾಯಿತು. 199 ಪಾಯಿಂಟ್ ನನಗೆ ಸಂಬಂಧವೇ ಇಲ್ಲ ಅಲ್ಲ. ನಾನು ಬರದೆ, ನಾನೇನು ಆಸಕ್ತನಲ್ಲ. 3 ಬಾರಿ ಗೆದ್ದು ಶ್ರೀನಿವಾಸ ಶೆಟ್ಟರು ಒಳ್ಳೆಯ ಯೋಗ್ಯರು, ಪ್ರಾಮಾಣಿಕರು. ಅವರನ್ನೇ ಮಂತ್ರಿ ಮಾಡಿ ಅವರು ಒಂದು ವೇಳೆ ಬೇಡ ಅಂದರೆ ರಿಜೆಕ್ಟ್ ಮಾಡಿದರೆ ನಾನು ಶ್ರೀನಿವಾಸ ಪೂಜಾರಿ ಬೇಕಾದ್ರೆ ಕೊಡಿ ಅಂತ ಬರೆದಿದ್ದೆ. ನಾನು ಓಪನ್ ಲೆಟ್ರ್ ಅದು. ಎಲ್ಲಿವರೆ ಬಂತು ಅಂದರೆ ಅವರ ತಮ್ಮ ಸುಸೈಡ್ ಮಾಡ್ಕೊಂಡ್ರು. ಅವ್ರ ತಮ್ಮ ಅಂದರೆ ನನ್ನ ಮಗಳಿಗಿಂತ ಹೆಚ್ಚಿಗೆ ವಿಶ್ವಾಸ ನಾನು ಯಾವಾಗಲೂ ಬರೋದು. ನನಗೆ ಉಪಕಾರ ಮಾಡಿದವರು ಅವರು. ಅವ್ರ ಆತ್ಮಹತ್ಯೆಗೆ ನಾನೇ ಕಾರಣ ಅಂತ ಪ್ರಚಾರ ಬಂತು. ಭಾಳ ನೋವಾಯ್ತು ನನಗೆ. ನೋವಾಯ್ತು. ಮೆಸೇಜ್ ಎಲ್ಲ ಊರು ತುಂಬ. ಆವಾಗ ಒಂದು ಮಾತು ಹೇಳಿದೆ ನಾನು ಶ್ರೀನಿವಾಸ ಶೆಟ್ಟರ್ ಹತ್ರ. ನೋಡಿ ಶ್ರೀನಿವಾಸ ಶೆಟ್ಟರ್ ಸತ್ಯ ಸಂಖ್ಯೆ ನಿಮಗೆ ಗೊತ್ತುಂಟು, ನಾನು ನಿರಪರಾಧಿ ನಿಮಗೆ ಗೊತ್ತುಂಟು, ಬೇರೆಯವ್ರಿಗೆ ಗೊತ್ತಿಲ್ಲದಿದ್ದು ನೀವು ಪೇಪರ್ ಕೊಡಬೇಕು. ಇದು ಕೊಡುಗೆಗೆ ಸಂಬಂಧ ಇಲ್ಲ, ಇದಕ್ಕೆ ಅವ್ರ ಹಣ ಇಲ್ಲ, ಕೊಡಿ. ನನ್ನ ಗೌರವ ಸ್ವಲ್ಪ ಉಳಿತು ಅಂತ ಕೊಡಲಿಲ್ಲ. ಬಿಟ್ಟೆ. ಅಲ್ಲಿ ಬಿಟ್ಟೆ. ನಂಗೆ ಆಯ್ತು. ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ, ಪ್ರೆಸ್ಸಿಗೆ ಹೋಗಲೂ ಇಲ್ಲ.